ಈ ಸಭೆಯನ್ನ ನಾವು ಯಾವುದೇ ದುರುದ್ದೇಶದಿಂದ ಕರೆದಿಲ್ಲ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವುದೇ ಲೇಬಲ್ ಹಚ್ಚಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ನಾವು ಈ ಸಭೆಯನ್ನ ಕರೆದಿಲ್ಲ. ಇತಿಹಾಸ ನೋಡಿದ್ರೆ ಇಡೀ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಂತ ಜಿಲ್ಲೆ ಮತ್ತೊಂದಿಲ್ಲ. ನೀವು ಬುದ್ಧಿವಂತರು ಮಾತ್ರ ಅಲ್ಲ, ಬಹಳಷ್ಟು ಕ್ರಿಯಾಶೀಲರು, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಬೇಕಾದರೂ ಬದುಕಬಹುದಾದ ಚಾಕಚಕ್ಯತೆ ಉಳ್ಳವರು. ಇಡೀ ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ನಿಯಂತ್ರಣ ಮಾಡೋರು ನೀವು ಎಂದು ಮಂಗಳೂರು ಶಾಂತಿ ಸಭೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕರಾವಳಿಯನ್ನ ಹಾಡಿ ಹೊಗಳಿದ್ದಾರೆ. ಲಕ್ಷಾಂತರ ಜನರು ವಿದ್ಯಾರ್ಥಿಗಳು ಇಲ್ಲಿ ಕಲಿತು ಹೋಗಿ ಜೀವನ ಕಟ್ಟಿಕೊಂಡಿದ್ದಾರೆ. ದೇಶದ ಮೊದಲ ಬ್ಯಾಂಕಿಂಗ್ ವ್ಯವಸ್ಥೆಗೆ ದೊಡ್ಡ ಕೊಡುಗೆ ಕೊಟ್ಟಂತಹ ಜಿಲ್ಲೆ ದಕ್ಷಿಣ ಕನ್ನಡ. ಸುಮಾರು 38 ಜನರು ಇಂದು ತಮ್ಮ ಅಭಿಪ್ರಾಯ ಹೇಳಿದ್ದೀರಿ. ಬಹಳಷ್ಟು ಜನರು ಒಳ್ಳೆಯ ಸಲಹೆ ಕೂಡ ಕೊಟ್ಟಿದ್ದೀರಿ. ಸರ್ಕಾರದ ಜವಾಬ್ದಾರಿ ತಿಳಿಸಿದ್ದೀರಿ. ಹರೀಶ್ ಪೂಂಚಾ, ಭರತ್ ಶೆಟ್ಟಿ, ಕಾಮತ್ ಅವರು ಸತ್ಯ ಹೇಳಿದ್ದಾರೆ. ಇದೊಂದು ಸೈದ್ಧಾಂತಿಕ ಜಗಳ ಅಂತ ನಿಜವಾದ ಸತ್ಯ ಹೇಳಿದ್ದೀರಿ. ಆದರೆ ನಮ್ಮ ಮಕ್ಕಳು ಇಂತಹ ಭಯದಲ್ಲೇ ಬದುಕಬೇಕಾ? ನಾನು ನೆಹರು ಮೈದಾನಿಗೆ ಚಿಕ್ಕಂದಿನಲ್ಲಿ ಅಥ್ಲೀಟ್ ಆಗಿ ಬಂದಿದ್ದೆ. ಆಗ ಯಾರೂ ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋದನ್ನು ನಾನು ನೋಡಿಲ್ಲ. ಹಾಗಾಗಿ ಇತಿಹಾಸ ಸ್ಮರಿಸಿಕೊಳ್ಳಿ. ದಕ್ಷಿಣ ಕನ್ನಡ ಜಿಲ್ಲೆಯ ಅವಶ್ಯಕತೆ ಇದೆ. ನಾವು ನಿಮ್ಮ ಸಲಹೆಗಳನ್ನು ತೆಗೆದುಕೊಂಡು ಚರ್ಚೆ ಮಾಡಬೇಕಾಗಿದೆ. ಆ ಬಳಿಕ ಏನೆಲ್ಲ ಕ್ರಮ ವಹಿಸಬೇಕು ಅದನ್ನು ವಹಿಸ್ತೇನೆ. ಮುಖ್ಯಮಂತ್ರಿಗಳು ಸದನದಲ್ಲೇ ಡ್ರಗ್ಸ್ ವಿರುದ್ಧ ಯುದ್ಧ ಸಾರಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಮತ್ತೊಂದು ಉಡ್ತಾ ಪಂಚಬಾಗಲು ಬಿಡುವುದಿಲ್ಲ. ಮಂಗಳೂರು ಕಮಿಷನರ್ ಎಸ್ಪಿಗೂ ಅದನ್ನು ಖಡಕ್ಕಾಗಿ ಹೇಳಿದ್ದೇನೆ. ಬಹಳ ಸಾಂಸ್ಕೃತಿಕವಾಗಿ ಐಶ್ವರ್ಯವಂತ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಹಾರ್ದ ಸಮಾವೇಶ ಮಾಡುವ ಬಗ್ಗೆಯೂ ಕೂಡ ಚಿಂತನೆ ಇದ್ದು, ಶಾಂತಿಯ ವಾತಾವರಣ ಕರಾವಳಿ ಪ್ರದೇಶದಲ್ಲಿ ಬರಬೇಕು. ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲು ಅವಕಾಶ ಕೊಡಬಾರದು. ಪೊಲೀಸರು ಇನ್ನೂ ಕಠಿಣವಾಗಿ ಹೋಗಲು ಅವಕಾಶ ಕೊಡಬೇಡಿ. ಸುಳ್ಳು ಸುದ್ದಿ, ದ್ವೇಷ ಭಾಷಣಗಳ ವಿರುದ್ಧ ಮಸೂದೆ ಮಂಡನೆ ಮಾಡ್ತೇವೆ. ಮುಂದಿನ ಅಧಿವೇಶನದಲ್ಲಿ ಹೊಸ ಕಾನೂನು ಮಂಡನೆ ಮಾಡ್ತೇವೆ ಎಂದು ಪರಮೇಶ್ವರ್ ಇದೇ ಸಂದರ್ಭ ಹೇಳಿದ್ದಾರೆ. ಯಾವುದೇ ದುರುದ್ದೇಶದಿಂದ ನಾವು ಕರೆದಿಲ್ಲ, ಅಥವಾ ಈ ಜಿಲ್ಲೆಯನ್ನ ಎಲ್ಲರೊಂದು ಕಡೆ ಒಂದು ಲೇಬಲ್ ಹಚ್ಚಬೇಕು ಅಂತ ನಾವು ಕರೆದಿಲ್ಲ. ಇತಿಹಾಸ ತಾವು ಗಮನಿಸಿದ್ರೆ ಈ ಜಿಲ್ಲೆಯಂತ ಜಿಲ್ಲೆ ಬಹುಶಃ ಇಡೀ ರಾಜ್ಯದಲ್ಲಿ ಮತ್ತೊಂದಿಲ್ಲ. ನಾವೆಲ್ಲ ವರ್ಗದ ಮೇಲೆ ನಾವೇನು ಅನ್ಕೊಳ್ತೇವೆ ಅಂತ ಹೇಳಿದ್ರೆ ಪದೇ ಪದೇ ನೀವು ಹೇಳ್ತೇವೆ ಅಂತ ಬೇಜಾರು ಮಾಡ್ಕೊಂಡ್ರಿ. ಇವೆಲ್ಲ ಬಹಳ ಬುದ್ಧಿವಂತರು ಅಂತ ಅನ್ಕೊಳ್ತೇವೆ. ಅಲ್ಲಿ ಅನ್ಕೊಳ್ತೇವೆ, ಇಲ್ಲಿ ಬಂದಾಗ ನಾವು ಅನ್ಕೊಳ್ಳೋಣ. ಅದು ನಿಜನೂ ಕೂಡ ಹೌದು. ನಾನು ತಮಾಷೆಗಳಿಂದ ಹೇಳಬಹುದು. ನೀವು ಬುದ್ಧಿವಂತರು ಅಷ್ಟೇ ಅಲ್ಲ, ಬಹಳ ಕ್ರಿಯಾಶೀಲ. ಪ್ರಪಂಚದ ಯಾವುದೇ ಮೇಲೆ ತಗೊಂಡ್ಬಿಟ್ರು ಕೂಡ ನೀವು ಬದುಕುವಂತ ಚಾಕಚಕ್ಯತೆ ನಿಮಗೆ ಬಹಳ ಚೆನ್ನಾಗಿದೆ ಅನ್ನೋದನ್ನು ಈಗಾಗಲೇ ಪ್ರೂವ್ ಮಾಡಿ ತೋರಿಸ್ಬಿಟ್ಟಿದೆ. ಏನು ಹೊಸದಾಗಿ ಹೇಳಬೇಕು. ಹರೀಶ್ ಪೂಂಜಾ ಅವರು ಇರ್ಬೋದು, ಡಾಕ್ಟರ್ ಭರತ್ ಶೆಟ್ಟಿ ಇರ್ಬೋದು, ಕಾಮತ್ ಅವರು ಇರ್ಬೋದು, ವೇದವ್ಯಾಸ್ ಕಾಮತ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಸತ್ಯ ಹೇಳಿದ್ರು, 3 ಜನ ಸತ್ಯ ಹೇಳಿದ್ರು. ಇದು ಸೈದ್ಧಾಂತಿಕವಾದಂತಹದ್ದು ವಿಚಾರ ಅನ್ನುವ ಮಾತನ್ನ ತಾವು ಹೇಳಿದ್ರು. ಇಟ್ ಇಸ್ ಅ ಫ್ಯಾಕ್ಟ್, ಐ ಡೋಂಟ್ ಡಿನೈ ಇಟ್. ಆದ್ರೆ ಒಂದು ಹೇಳ್ಕೊಂಡು ನಾವು should we live in fear always? Should our children live in fear? Should our community live in fear? ಯಾರಾದ್ರೂ ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್, ಜೈನ್ ಯಾರಾದ್ರೂ ಎಂಥ ವಾತಾವರಣ ಇದ್ರಿ. ಜನ ಬಂದು ಮಂಗಳೂರು, ನಾನು ಚಿಕ್ಕನ್ನಲ್ಲಿರುವ ಮಂಗಳೂರು ಬೀಚಿಗೆ ಬಂದು ನೋಡಕ್ ಬರ್ತಾ ಇದ್ದೀನಿ. ನನಗೆ ಇನ್ನೂ ಜ್ಞಾಪಕ ಇದೆ, ನಾನು ನೆಹರು ಮೈದಾನದಲ್ಲಿ, ನಾನು ಅಥ್ಲೆಟ್, ನಾನು ನೆಹರು ಮೈದಾನದಲ್ಲಿ ಇಂಟರ್ ಯೂನಿವರ್ಸಿಟಿ ಚಾಂಪಿಯನ್ಶಿಪ್ಗೆ ಬಂದಿದ್ದೆ. ಮಣಿಪಾಲ್ನಲ್ಲಿ ಫುಟ್ಬಾಲ್ ಆಡ್ತಾ ಇದ್ದೆ ಬಂದು ನಾನು, ಬಿಕಾಸ್ ಐ ವಾಸ್ ಪ್ಲೇಯಿಂಗ್ ಸೌತ್ ಜೋನಿಗೆ ಫುಟ್ಬಾಲ್ ಆಡ್ತೀನಿ. ಅವತ್ತು ಯಾರು ಕೂಡ ಯಾರು ನೀನು ಹಿಂದೂ, ಮುಸಲ್ಮಾನು, ನೀನು ಜೈನು, ನೀನು ಇವನು, ನೀನು ಅವನು ಅಂತ ಹೇಳಿದ್ದು ನಾನು ಕೇಳೇ ಇಲ್ಲ. ಇತ್ತೀಚೆಗೆ ಈ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಅಂತ ಹೇಳಿದ್ರೆ, ಇಸ್ ಇಟ್ ನಾಟ್ ಮ್ಯಾನ್ ಮೇಡ್? ಇಸ್ ಇಟ್ ನಾಟ್ ಅವರ್ ಓನ್ ಮೇಕಿಂಗ್? ಅದಕ್ಕೆ ನಾವೀಗ ಸರ್ಕಾರಗಳಾಗಲಿ ಜನಪ್ರತಿನಿಧಿಗಳಾಗಲಿ ಆತಂಕ ಪಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಲೆಟ್ ಅಸ್ ಕರೆಕ್ಟ್ ಇಟ್, ಲೆಟ್ ಅಸ್ ಕಮ್ ಬ್ಯಾಕ್ ಟು ನಾರ್ಮಲ್ಸಿ. ಹಿಂದಿನ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಸ್ಮರಿಸ್ಕೊಳ್ಳಿ, ನೀವು ಇತಿಹಾಸ ಸ್ಮರಿಸ್ಕೊಳ್ರಿ. ಈ ಸಭೆಗಳನ್ನು ಮಾಡಿದ್ದು ಯಾಕೆಂದ್ರೆ ನಮ್ಮ ದಿನ 2-3 ಘಟನೆ ಆದಾಗ ಇಡೀ
ಇಡೀ ರಾಜ್ಯ ಅಲ್ಲ, ಇಡೀ ದೇಶ ಗಮನ ಹರಿಸಿತು. ತಾವು ಗಮನ ಹರಿಸಿದರೆ ಅಂತ ಕೊಡ್ತೀನಿ ನಾನು. ನಮ್ಮ ಚಾನೆಲ್ನವರು, ನ್ಯಾಷನಲ್ ಟೆಲಿವಿಷನ್ ಅವರು ಏನನ್ನು ತೋರಿಸಿದ್ರು? ಏನನ್ನು ತೋರಿಸಿದ್ರು? ದಕ್ಷಿಣ ಕನ್ನಡ ಜಿಲ್ಲೆಯನ್ನ, ಕರಾವಳಿ ಪ್ರದೇಶವನ್ನ ಬೇರೆ ರೂಪನೇ ಕೊಟ್ಬಿಟ್ರು. ಅದಾಗಬೇಕಾ? ಕಂಟಿನ್ಯೂ ಆಗ್ಬೇಕಾ? ನಾವು ಆ ಸಂದರ್ಭದಲ್ಲಿ ನಾನು ಮತ್ತೆ ದಿನೇಶ್ ಗುಂಡೂರಾಯರು ನಾವಿಲ್ಲಿ ಬಂದಾಗ, ಹೌದಪ್ಪ ಏನಾದರೂ ಕ್ಷಮೆ ಇರಲಿ, ನಾವು ಜನಪ್ರತಿನಿಧಿಗಳನ್ನ ಯಾಕೆ ನಾವು ಮಾತಾಡಕ್ಕೆ ಹೋಗ್ಲಿಲ್ಲ ಅಂದ್ರೆ ಆ ಸಂದರ್ಭದಲ್ಲಿ ಬೇರೆ ಬೇರೆ ವಾತಾವರಣ ಇತ್ತು ಅಂತ ಮಾತಾಡೋದಕ್ಕೆ ಹೋಗ್ಲಿಲ್ಲ. ಅಷ್ಟೇ ಬಿಟ್ಟರೆ ಖಂಡಿತವಾಗಿ ನಿಮ್ಮನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡೇ ನಾವೇನಾದರೂ ಕೆಲಸ ಮಾಡ್ತಾ ಬಿಟ್ರೆ ನಾವಾಗ ನಾವು ಒನ್ ಸೈಡೆಡ್ ಮಾಡೋದಿಲ್ಲ. ಮುಂದೆ ನಾವು ಏನು ಮಾಡಬೇಕು ಅಂತಕ್ಕಂಥ ಅದರ ಬಗ್ಗೆ ನಾವು ಕ್ರಮ ತಗೊಳ್ತೇವೆ. ಕಠಿಣವಾದ ಕ್ರಮ ತಗೊಳ್ಳೋದು ಅಂತ ಹೇಳಿದರೆ, ನಾನು ಹೇಳಿದ್ದೆ ಅಲ್ಲ, ಅವಕಾಶ ಕೊಡಬೇಡಿ. ಪೊಲೀಸ್ನವರು ಇನ್ನೂ ಕಠಿಣವಾಗಿ ಕ್ರಮಗಳನ್ನು ತಗೊಳ್ಬೇಕಾಗುತ್ತೆ. ಒಂದು ವೇಳೆ ನಾವು ಮರುಕಳಿಸಿದ್ರು ಬೇರೆ ಬೇರೆ ರೀತಿಯಲ್ಲಿ ನಾವು ಈಗಾಗಲೇ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡಿದ್ದೇವೆ, ಪೊಲೀಸ್ ಇಲಾಖೆಯಿಂದ ಮಾಡೋ ಕೆಲಸ ಎಲ್ಲ ಮಾಡ್ತಾ ಇದ್ದೇವೆ. ಆದರೆ ಜನಸಮುದಾಯದಲ್ಲಿ ಅದು ಬದಲಾವಣೆ ಬರಬೇಕಲ್ವಾ? ಅದು ಜನಪ್ರತಿನಿಧಿಗಳು, ಧಾರ್ಮಿಕ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಇವೆಲ್ಲರೂ ಕೂಡ ಆಕ್ಟಿವ್ ಆಗಿ ಈ ವಿಚಾರದಲ್ಲಿ ಸ್ವಲ್ಪ ಕೆಲಸ ಮಾಡಿದರೆ ಸರಿ ಹೋಗ್ಬೋದು. ಈಗಾಗಲೇ ನಮಗೆ ಹೇಟ್ ಸ್ಪೀಚ್ಗೆ ಈಗಾಗಲೇ ಕಾನೂನಿದೆ. ಅದನ್ನು ಯಾವ ರೀತಿ ಇನ್ನೂ ಹೆಚ್ಚು ಕಠಿಣ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಕ್ರಮ ತಗೊಳ್ತೀವಿ. ಫೇಕ್ ನ್ಯೂಸಿಗೆ ಈಗಾಗಲೇ ಡ್ರಾಫ್ಟ್ ಆಗಿದೆ, ಈ ಅಧಿವೇಶನದಲ್ಲಿ ನಾವು ತರ್ತೇವೆ. ಇಲ್ಲಿವರೆಗೂ ಬಂದಿರೋ ಪ್ರಾಬ್ಲಮ್ ಏನು? ನಾವೇ ಕಾನೂನನ್ನು ಕೈಗೆತ್ತಿಕೊಳ್ಳೋದಿದೆಯಲ್ಲ, ಅದರಿಂದ ಪ್ರಾಬ್ಲಮ್ ಬರುತ್ತೆ. ಅದು ಬರಬಾರ್ದು. ನಿಮಗೆ ಯಾರಿಗೆ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ,